अखिलांड कोटि ब्रह्मांड नायक आनंद निलय वर परिपालक ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹರಿಕಂಡಿಗೆ ತೇರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆನಂದ ನಿಲಯ ವರ ಪರಿಪಾಲಕ. ಜಿಎಸ್ಪಿ ಸಮಾಜದ ಕಾರ್ಮಿಕ ಕ್ಷೇತ್ರ ಉಡುಪಿ ಹರಿಕಂಡಿಗೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ 508 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನಕ್ಕೆ ನೂತನ ರಥ ಸಮರ್ಪಣೆಯಾಗಿ 7 ವರ್ಷಗಳೇ ಕಳೆಯಿತು. ಇಲ್ಲಿನ ರಥೋತ್ಸವ ಬಹಳ ಪ್ರಸಿದ್ಧಿ. ಈ ಬಾರಿಯೂ ಬಹಳಷ್ಟು ಜನ ರಥವನ್ನೆಳೆದು ಸುಡುಮದ್ದು ಪ್ರದರ್ಶನವನ್ನು ವೀಕ್ಷಿಸಿ ಭಕ್ತಿ ಭಾವದಿಂದ ಪುಳಕಿತರಾದ್ರು. ಹಾಗಿದ್ರೆ ರಥೋತ್ಸವ ಹೇಗಿತ್ತು ಅಂತ ನೀವೇ ನೋಡಿ. ಕಲ್ಯಾಣಾತ್ಮದಗಾತ್ರಾಯ ಕಾಮಿತಾತ್ಮಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಿಗಂಡಿಗೆ ಸಣ್ಣ ಊರು, ಕೇವಲ ಒಂದು 10-15 ಮನೆ ಇರುವ GSP ಸಮಾಜದವರು 10-15. ನಮ್ಮ ಕೂಡುಕಟ್ಟು, ಹೆಬ್ರಿ, ಮುನಿಯಾಲು, ಅಜಕಾರು, ಬೈಲೂರು, ಹಿರಿಯಡ್ಕ, ಪೆರಡೂರು, ಉಡುಪಿ ಆಸುಪಾಸಿನಲ್ಲಿ ಸಾಧಾರಣ ಒಂದು 500ರಿಂದ 600 ಮನೆ ನಮ್ಮ GSP ಸಮಾಜದವರದ್ದುಂಟು. ಹಾಗೆ ಒಂದು 500 ವರ್ಷ ಆಯಿತು. ಒಂದು 7 ವರ್ಷದ ಮುಂಚೆ 500 ವರ್ಷ ಆಯಿತು. ದೇವರಿಗೆ 500 ವರ್ಷಕ್ಕೆ ಏನಾದರೂ ಮಾಡುವ ಅಂತ ಒಂದು ಆಲೋಚನೆ ಮಾಡುವಾಗ 500 ವರ್ಷದಲ್ಲಿ ಇಡೀ ವರ್ಷ ಒಂದು ದೇವರ ಕಾರ್ಯಕ್ರಮವನ್ನು ಇಟ್ಟದ್ದು. ಅದು ದೇವರು ಸಾಂಗವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಮತ್ತೊಂದು ದೇವರಿಗೆ ಒಂದು ಉಡುಗೊರೆ ರೂಪದಲ್ಲಿ ಏನಾದರೂ ಕೊಡಬೇಕು, ಒಂದು ವಿಜಯರಥೋತ್ಸವ ಮಾಡುವ ಅಂತ ಒಂದು ನಾವು ಆಲೋಚನೆ ಮಾಡಿ ಒಂದೇ ವರ್ಷದಲ್ಲಿ ಒಂದು ಆ ವಿಜಯರಥೋತ್ಸವವನ್ನು ದೇವರು ನಡೆಸಿಕೊಟ್ಟಿದ್ದಾರೆ. ಇವತ್ತು 7ನೇ ವರ್ಷ. ಮುಂದೆ ಸಾಧಾರಣ ಪಂಚಮಿಯಿಂದ ಹಿಡಿದು ದಶಮಿ ತನಕ 6 ದಿವಸದ ಕಾರ್ಯಕ್ರಮ.
ರಥೋತ್ಸವದ ಕಾರ್ಯಕ್ರಮ 3 ದಿವಸ, ಹಾಗೆ ಉಳಿದದ್ದೊಂದು 3 ದಿವಸ ಮಾಡಿ 6 ದಿವಸ ನಾವು ಕಾರ್ಯಕ್ರಮ ಮಾಡ್ತೇವೆ. ಎಲ್ಲದಕ್ಕೂ ಏನೂ ವಿಘ್ನ ಇಲ್ಲದೆ 6 ವರ್ಷದಿಂದ ನಡೆದುಕೊಂಡು ಬಂದಿದೆ. 7ನೇ ವರ್ಷ ಈ ವರ್ಷ ಭಾರೀ ವಿಜೃಂಭಣೆಯಿಂದ, ನಾವು ಎಣಿಸಿದಕ್ಕಿಂತ ಜಾಸ್ತಿ ಭಾರೀ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ದೇವರು ನಡೆಸಿಕೊಟ್ಟಿದ್ದಾರೆ. ಮುಂದೆ ಸಹ ನಮ್ಮ ಈ ವೆಂಕಟರಮಣ ದೇವರು ಹೀಗೆ ಇನ್ನು ಬರುವ ವರ್ಷ 8 ದಶಮಾನೋತ್ಸವಕ್ಕೆ ಇನ್ನೂ ಭಾರಿ ವಿಜೃಂಭಣೆಯಿಂದ ದೇವರು ನಡೆಸಿಕೊಡ್ಬೇಕಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ. శ్రీ వెంకటేశ భక్తవత్సల భాగవత ప్రియ నిత్య నిర్మల నీలమేఘ శ్యామ పురాణ పురుష పుండరీకాక్ష గోవింద గోవింద హరి గోవింద వెంకటరమణ గోవింద గోవింద హరి గోవింద వెంకటరమణ గోవింద. నందనందన గోవింద నవనీత చోర గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద వెంకటరమణ గోవింద గోవింద హరి గోవింద వెంకటరమణ గోవింద. శిష్టపాలక
ವೆಂಕಟರಮಣ ಭಟ್ಟ ಪರ್ಯಾಯ ಅರ್ಚಕರು. ಹೋದ ವರ್ಷ ನಮ್ಮದು ಮೊನ್ನೆ ಪರ್ಯಾಯ ಆಯಿತು, ಅಂದರೆ ಸರದಿ ಪರ್ಯಾಯ ನಮ್ಮದು ಹೋದ ಸಲ ಮೊನ್ನೆ ನವಂಬರ್ಗೆ ದೀಪೋತ್ಸವಕ್ಕೆ 1 ವರ್ಷದ ಪರ್ಯಾಯ ಮಾಡಿ ಈಗಿನ ಪರ್ಯಾಯದಾರರಿಗೆ ನಾವು ಬಿಟ್ಟುಕೊಟ್ಟಿದ್ದು. ಈಗ ಅವರು ಮಾಡ್ತಾ ಇದ್ದಾರೆ. ಹಾಗೆ ಸರದಿ ಪರ್ಯಾಯ 1 ವರ್ಷದ ಜವಾಬ್ದಾರಿಯನ್ನು ಅಧಿಕವಾಗಿ ವೈದಿಕರಿಗೆ ಆಡಳಿತ ಮಂಡಳಿಯವರು 1 ವರ್ಷ ನಮ್ಗೆ ಒಪ್ಪಿಸಿಕೊಡ್ತಾರೆ. ಪರ್ಯಾಯವನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕಂತೇಳಿ ಆಡಳಿತ ಮಂಡಳಿಯವರು ಮತ್ತು ಭಜಕರು ಕೊಟ್ಟ ಜವಾಬ್ದಾರಿಯನ್ನು 1 ವರ್ಷ ಕಾಲ ನಾವು ಅದನ್ನು ಪೂರ್ಣವಾಗಿ ಜವಾಬ್ದಾರಿ ಸಹಿತ ಅಂದರೆ ದಿನಕ್ಕೆ ತ್ರಿಕಾಲ ಪೂಜೆ, ಬೆಳಗ್ಗೆ 6 ರಿಂದ 7 ಗಂಟೆ ಒಳಗೆ, ಮಧ್ಯಾಹ್ನ ಪೂಜೆ, ರಾತ್ರಿ ಪೂಜೆ. ಎಷ್ಟೇ ಮಳೆ ಬರಲಿ, ಎಷ್ಟೇ ಬಿಸಿಲಾಗಲಿ, ಎಷ್ಟೇ ಶಕೆ ಇರಲಿ, ಅದನ್ನು ಯಾವುದು ನೋಡದೆ ಆ ದೇವರ ಮೇಲೆ ಭಾರ ಇಟ್ಟು ನಾವು ವೆಂಕಟರಮಣನ ಸೇವೆ ಮಾಡಿದ್ರಿಂದ ನಮಗೆ ಆ ದೇವರ ಅನುಗ್ರಹ ಆಗಿದೆ ಅಂತೇಳಿ. ಆಗ ನಿಮಗೆ ಈಗಲೇ ಹೇಳಿದ್ದಾರೆ 500 ವರ್ಷದ ದೇವಸ್ಥಾನ, 508 ವರ್ಷ ಆಯ್ತು. ಈಗ ಇಂಥ ಒಂದು ಹಳೆಯ ದೇವಸ್ಥಾನ ನಮ್ಮ GSP ಸಮಾಜದಲ್ಲಿ ಕೆಲವು ಅದರ ನಂತರ ಎಲ್ಲ ಆಗಿದ್ದು. ಆದ್ದರಿಂದ ಈ ಜಾಗದಲ್ಲಿ ಇವತ್ತು ಭಜಕರ ಸಂಖ್ಯೆ ನೋಡಿದ್ರಿ, ಸಣ್ಣ ಹಳ್ಳಿ ಆದರೂ ಕೂಡ ಎಲ್ಲಿಂದ ಬಂದಿದ್ದಾರೆ ನೋಡಲಿಕ್ಕೆಲ್ಲ, ಸುರತ್ಕಲ್ಲು, ಮಂಗಳೂರು, ಅಲ್ಲಿ ಕೂಡ ರಥೋತ್ಸವ ಇದೆ. ಆದರೆ ನಮ್ಮ ಈ ಹಳ್ಳಿಯಲ್ಲಿ ಇಷ್ಟೊಂದು ಸಡಗರ ಆಗಬೇಕಾದ್ರೆ ಆ ವೆಂಕಟರಮಣನೇ ಕಾರಣ. ಅವನ ಒಂದು ಪ್ರೇರಣೆಯಿಂದ 1,000 ಕೂಡು ಕಟ್ಟಿದೆ ಈ ದೇವಸ್ಥಾನಕ್ಕೆ. ಎಲ್ಲೆಲ್ಲೂ ನಿಲ್ಲಿಸಿದ್ದಾರೆ. ಇವತ್ತು ಮುಂದೆ ನಮ್ಮ ಹಿರಿಯರು ಹುಲ್ಲಿನ ಮಾಡಿನಲ್ಲಿದ್ದರು, ಇಲ್ಲಿ ಎಲ್ಲ ಅಲ್ಲಿ ಅಷ್ಟೇ ಹುಲ್ಲಿನ ಮಾಡು 50-60 ಮೊದಲು. ಈಗ ಎಲ್ಲರೂ ಅನುಕೂಲದಲ್ಲಿದ್ದಾರೆ. ಎಲ್ಲ ಮನೆಯಲ್ಲಿ ವಾಹನಗಳು, ಅವರಿಗೆ ಬೇಕಾದಷ್ಟು ವ್ಯವಸ್ಥೆ ಎಲ್ಲ ವೆಂಕಟರಮಣ ಅನುಗ್ರಹದಿಂದ ಆಗಿದ್ದು. ಆದ್ದರಿಂದ ಅವನೊಂದು ಅನುಗ್ರಹ ಇರಲಿಕ್ಕೆ ಹೋಗಿ ಎಲ್ಲ ಸಮಾಜದಲ್ಲಿ ನಿಮಗೆ ಒಳ್ಳೇದು ಮಾಡಿದ್ದಾನೆ. ಹಾಗೆ ಹೇಳೋದು ನಾವು ಈಗ ರಂಗಪೂಜೆ ಪ್ರಿಯ ನಿಮ್ಗೆ ಹೇಳಿರ್ಬೇಕಿಲ್ಲಿ ಪ್ರತಿಯೊಬ್ಬರು ಸೇವೆ ಬಂದು ರಂಗಪೂಜೆ. ಯಾಕೆಂದರೆ ನಾವು ಪರ್ಯಾಯ ಮಾಡೋದು ನಮ್ಗೆ ಹೇಳ್ತಾರೆ ವೈದಿಕರ, ನಮ್ಮದೊಂದು ಪ್ರಾರ್ಥನೆ ಇದೆ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡಿ, ನಮ್ಮ ಕೆಲಸ ಆದಮೇಲೆ ದೇವರಿಗೆ ನಾವು ರಂಗಪೂಜೆ ಸಮರ್ಪಣೆ ಮಾಡ್ತೇವೆ. ಆ ಮಾತನ್ನು ಈ ನಡೆಯಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟಾಗ ವೆಂಕಟರಮಣ ನಡೆಸಿಕೊಡ್ತಾನೆ. ಅವ್ರ ನೆನಪಿಂದ ಬಂದು ನಮ್ಮ ಕೆಲಸ ಆಗಿದೆ. ನಮಗೆ ಬೇಕಾಗಿದ್ದು ಅಷ್ಟೇ, ನಾವು ಮಾಡೋದಲ್ಲ, ನಾವು ಮಾಡೋದು ಬರೇ ಪ್ರಾರ್ಥನೆ. ಆ ವೆಂಕಟರಮಣ ದಯೆಯಿಂದ ಅವನು ನಡೆಸಿಕೊಡ್ತಾನೆ. ಏನು ಪ್ರಾರ್ಥನೆ ಆಗಿದೋ ಆ ಮಾತು ಸತ್ಯ ಆಗಿದೆ. ಇವತ್ತು ವರ್ಷದಲ್ಲಿ ಎಷ್ಟು ರಂಗಪೂಜೆ ಆಗ್ತದೆ ಅಂದರೆ ನೀವು ನೋಡಿರ್ಲಿಕ್ಕಿಲ್ಲ, ಒಂದು ಸಲ ಬರಬೇಕು, ಇಲ್ಲಿನ ರಂಗಪೂಜೆ ವೈಭವ ನೋಡಬೇಕು, ಹಾಗೆ ನಿಮ್ಗೆ ಗೊತ್ತಾಗ್ತದೆ. ಅಂಥ ಒಂದು ಪ್ರೀತಿಕರವಾದ ಸೇವೆ. ಹಾಗೂ ಪ್ರತಿಯೊಂದು ಪರ್ವಕಾಲದಲ್ಲಿ ಕೂಡ ನಮ್ಮ ಇಲ್ಲಿ ಪಂಚಪರ್ವಗಳಿದೆ. ದೀಪೋತ್ಸವ, ನಾವು ಮೊನ್ನೆ ಪರ್ಯಾಯ ಬಿಟ್ಟುಕೊಟ್ಟದ್ದು ದೀಪೋತ್ಸವ, ಅದ ನಂತರ ಮಾರಿ ಸಮಾರಾಧನೆ, ರಥೋತ್ಸವ, ಮತ್ತು ನಮ್ಮ ನೋಂಪು, ಹೀಗೆ ಹಲವಾರು ಕಾರ್ಯಕ್ರಮ ಇದೆ. ಇಲ್ಲಿ ತುಂಬ ಸಮಾರಾಧನೆ ಇದೆ. ಎಲ್ಲ ಕಾರ್ಯಕ್ರಮ ಭಜಕರೆಲ್ಲ ಬಂದು ಆ ದೇವರ ಅನುಗ್ರಹ ಪ್ರಾರ್ಥನೆ ಇದ್ದಾರೆ. ಹಾಗೆ ನೀವು ಕೂಡ ಇವತ್ತು ಈ ರಥೋತ್ಸವ ಪರ್ವಕಾಲದಲ್ಲಿ ಆ ವೆಂಕಟರಮಣನ ಮಹಿಮೆ ಸಾರಲಿಕ್ಕೆ ನೀವು ಇಲ್ಲಿ ಬಂದು ಇವನ ಎಲ್ಲ ಸೇವೆಯನ್ನು ಚಿತ್ರೀಕರಣ ಮಾಡಿ ಎಲ್ಲರಿಗೆ ತೋರಿಸ್ತಾ ಇದ್ದೀರಿ. ಅವನ ಒಂದು ಅನುಗ್ರಹ ಉಂಟು, ಅವನದೊಂದು ಏನು ಕೀರ್ತಿ ಉಂಟು ಎಲ್ಲ ಕಡೆ. ಏನು ಹೇಳ್ತೇವೆ ಅದಕ್ಕೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇವನು ವೆಂಕಟರಮಣನದು. ಹಾಗೆ ವೆಂಕಟ ಅಂದರೆ ಯಾವುದೇ ಕಷ್ಟ ಬಂದಾಗ ಅದನ್ನು ನಿವಾರಿಸುವಂಥ ದೇವರು. ನಾವು ಏನು ಕಷ್ಟ ಬಂದರೂ ವೆಂಕಟರಮಣ ಪ್ರಾರ್ಥನೆ ಮಾಡೋದು, ನಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡಿ. ಹಾಗೂ ಎಲ್ಲ ಆಡಳಿತ ಮಂಡಳರಾಗಲಿ, ವೈದಿಕರಾಗಲಿ, ಭಜಕರಾಗಲಿ ನೋಡಿದಿರಿ ನೀವು ಐಕ್ಯತೆಯನ್ನು, ಯಾವುದೇ ಒಂದು ತೊಂದರೆ ಇಲ್ಲದೆ ಶ್ರದ್ಧೆಯಿಂದ ನಡೆಸಿಕೊಡುವಂಥ ನಮ್ಮ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೂ ಎಲ್ಲ ಸಮಾಜದವರಿಗೆ ನಾವು ಈ ರೀತಿಯಲ್ಲಿ ನಿಮ್ಮ ಮುಖಾಂತರ ತಿಳಿಸ್ತೇವೆ. ಎಲ್ಲ ಸಮಾಜದವರು ಆ ವೆಂಕಟರಮಣ ದೇವರ ಅನುಗ್ರಹ ಆಗಬೇಕು.
ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣ ಕರುಣ. ತಿರುಪತಿ ವೆಂಕಟರಮಣ, ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ಅಳಗಿರಿಯಲ್ಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ, ಅಳಗಿರಿಯಲ್ಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ. ಕೊಳಲ ಧ್ವನಿಯದೋ ಚಂದ, ನಮ್ಮ ಕುಂಡಲರಾಯ ಮುಕುಂದ ಮುಕುಂದ. ತಿರುಪತಿ ವೆಂಕಟರಮಣ, ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ಮೂಡಲಗಿರಿಯಲ್ಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ, ಮೂಡಲಗಿರಿಯಲ್ಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ. ಈಡಿಲ್ಲ ನಿನಗೆ ಶ್ರೀಕಾಂತ, ಈರೇಳು ಲೋಕಕಾನಂತ. ತಿರುಪತಿ ವೆಂಕಟ. ನಾಡಿನ ಸಮಸ್ತ ಜನರಿಗೆ ನಮ್ಮ 7ನೇ ವರ್ಷದ ವಿಜಯೋತ್ಸವ ಇದರ ಒಂದು ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರಿಸುಮಾರು ಒಂದು ದೇವರ ಪ್ರತಿಷ್ಠೆ ಆಗಿ 507 ವರ್ಷ ನಡೀತಾ ಇತ್ತು. ಅದರಲ್ಲಿ ಒಂದು 60 ವರ್ಷದಿಂದ ಚಂದ್ರಮಂಡಲ ಸೇವೆ ಸಣ್ಣ ರಥ. ಆದರೆ ಊರು ಅಭಿವೃದ್ಧಿ ಆಗುವಾಗ ದೇವಸ್ಥಾನದಲ್ಲಿ ಕೂಡ ಒಂದು ಅಭಿವೃದ್ಧಿ ಕೆಲಸ ನಡಿಬೇಕು. ದೊಡ್ಡ ರಥ ಮಾಡಿದ ಕೂಡಲೇ ಆಗಲಿಲ್ಲ. ನಾವು ದೇವಸ್ಥಾನದಲ್ಲಿ ಏನು ಮಾಡಿದ್ದೇವೆ ಅಂದರೆ ಮನುಷ್ಯನ ಒಂದು ಸರ್ವತೋಮುಖ ಅಭಿವೃದ್ಧಿ, ಶಿಕ್ಷಣ ಕ್ಷೇತ್ರಕ್ಕೆ, ಹಾಗೆ ಆಟೋಟ ಸ್ಪರ್ಧೆ, ದೇವರಿಗೆ ಚಿನ್ನದ ಹಾರ, ಅದರ ಅಲಂಕಾರ, ಅಲ್ಲದೆ ಒಂದು ಮನುಷ್ಯನ ಒಳ್ಳೆಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಏನೆಲ್ಲ ಬೇಕು ಅದೆಲ್ಲ ಕೂಡ ಒದಗಿಸಿಕೊಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಿಂದಾಗಿ ನಮ್ಮ ಒಂದು ಉದ್ದೇಶ ಏನಂತೇಳಿದರೆ, ಸಂಕಟ ಬಂದಾಗ ವೆಂಕಟರಮಣ ನಮ್ಮ ಒಂದು ಶ್ರದ್ಧಾ ಕೇಂದ್ರದಲ್ಲಿ ನಾವು ಮನುಷ್ಯನ ಮುಂದಿನ ಜೀವನಕ್ಕೆ ಅನುಕೂಲವಾಗುವಂಥ ಏನೆಲ್ಲ ದಾರಿಗಳಿದೆ ಅದೆಲ್ಲ ದಾರಿಗಳನ್ನು ದೇವರ ದಯದಿಂದ, ಸ್ವಾಮಿಯವರ ಆಶೀರ್ವಾದದಿಂದ ಇದರೊಳಗೆ ಚಂದ ರೀತಿಯಲ್ಲಿ ನಡ್ಕೊಂಡ್ಬಂದಿದೆ. ನಮ್ಮ ಒಂದು ಈ ಜವಾಬ್ದಾರಿ ಸಂದರ್ಭದಲ್ಲಿ ಈ ಒಂದು ಆಚರಣೆ ಮಾಡಲಿಕ್ಕೆ ನಮಗೆ ಸಿಕ್ಕಿದ ಒಂದು ಸುಸಂದರ್ಭ, ನಮ್ಮ ಒಂದು ಸುಯೋಗ, ನಮ್ಮ ಪೂರ್ವಜರು ಮಾಡಿದ ಒಂದು ಏನೋ ಒಂದು ಪುಣ್ಯ ಕೆಲಸದಿಂದ ಇದೊಂದು ನೋಡುವಂಥ ಭಾಗ್ಯ, ಇದೊಂದು ಮಾಡುವಂಥ ಭಾಗ್ಯ, ಹಾಗೆ ಜನರಿಂದ ಒಂದು ಸಹಕಾರ ಪಡೆದುಕೊಳ್ಳುವಂಥ ಭಾಗ್ಯ, ಇದೆಲ್ಲ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ಎಲ್ಲ ಸರ್ವ ಜನರ ಸಹಕಾರದಿಂದ ಇದಕ್ಕಿಂತ ಅಭಿವೃದ್ಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಉತ್ಸವಾದಿಗಳು ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇನ್ನಷ್ಟು ರಥೋತ್ಸವದ ಸಂಭ್ರಮವನ್ನು ನೋಡೋಣ ಒಂದು ವಿರಾಮದ ನಂತರ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆನಂದ ನಿಲಯ ವರ ಪರಿಪಾಲಕ. ವಿರಾಮದ ಬಳಿಕ ಹರಿಕಂಡಿಗೆ ತೇರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ಅಭಿವೃದ್ಧಿಯ ಸಂಕೇತವಾಗಿ ಈ ವರ್ಷ ನಮ್ಮ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದೊಂದು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ 3 ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನಡೆದಿದ್ದಾವೆ. ಒಂದು ಭಜನಾ ಮಂಗಲೋತ್ಸವ, ಮತ್ತೊಂದು ದೇವಸ್ಥಾನದಲ್ಲಿ ನಡೆಯುವ ಕಾರ್ತಿಕ ಹುಣ್ಣಿಮೆ, ಮತ್ತೊಂದು ವಿಜಯ ರಥೋತ್ಸವ. ಅದಲ್ಲದೆ ಮೊನ್ನೆ ಆಟೋಟ ಸ್ಪರ್ಧೆಯನ್ನು ಎಲ್ಲ ಅಬಾಲವೃದ್ಧ ಅಂದರೆ ಸಣ್ಣ ಮಕ್ಕಳಿಗೂ ತುಂಬ ಹಿರಿಯವರಿಗೂ ಕೂಡ ಒಂದು ದಿನ ಮಟ್ಟಿಗೆ ಎಲ್ಲರೂ ಕೂಡ ನಾವು ಒಂದೇ ಸಂಸಾರದ ಮಕ್ಕಳು ಅನ್ನುವ ಹಾಗೆ ಆ ಒಂದು ಗ್ರೌಂಡಿನಲ್ಲಿ ಸಿಕ್ಕಿ ಏನೋ ಒಂದು ಹಣದ ತಾರತಮ್ಯವಿಲ್ಲದೆ ಎಲ್ಲರೂ ಒಂದು ಮನೆಯ ಮಕ್ಕಳಾಗಿ ನಾವು ಒಂದು ಸಂತೋಷದಿಂದ ಇದೊಂದು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮವರೇ ಆದ ಡಾಕ್ಟರ್ ಬಿ ವಿ ಭಂಡಾರಿ ಬಾಡಿಗ ಹಾಸ್ಪಿಟ್ಲ್ ಅವರು ನಮ್ಮ ಸ್ನೇಹಿತರು, ಅವರನ್ನು ಕರೆದಿದ್ದೇವೆ. ಈ ಕೊರೋನಾ ಅಂತ ಒಂದು ಕೆಟ್ಟ ಒಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಏನೆಲ್ಲ ತೊಂದರೆ ಬಂದಿದೆ, ಇದರಿಂದ ಹೇಗೆ ಪಾರಾಗ್ಬೋದು ಅದರ ಒಂದು ಕಿವಿ ಮಾತನ್ನು ಕೂಡ ಮೊನ್ನೆ ಆಟೋಟ ಸ್ಪರ್ಧೆ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ತಿಳುವಳಿಕೆ ಮಾತನ್ನು ಕೂಡ ಹೇಳಿ ಮುಂದಿನ ದಿನದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ದೇವರು ನಡೆಸಿದರೆ ಒಂದು ಗೋಶಾಲೆಯನ್ನು ಮಾಡಬೇಕಂತ ಮಾಡಿದ್ದೇವೆ. ಅಂದರೆ ಇತ್ತೀಚೆಗೆ ಯಾರ ಮನೆಯಲ್ಲಿ ಕೂಡ ಗೋಶಾಲೆ ಇಲ್ಲ. ಆದರೆ ನಮ್ಮ ಹಿಂದೂ ಸಂಸ್ಕೃತಿ ಏನು ಹೇಳ್ತದೆ ಅಂದರೆ ನಮ್ಮ ಸಂಸ್ಕಾರ, ಅದು ಅಲ್ಲದೆ ಎಲ್ಲರ ಮನೆಯಲ್ಲಿ ಒಂದು ಗೋ ಇದ್ದರೆ ನಮ್ಮ ಏನೆಲ್ಲ ತೊಂದರೆ ತಾಪತ್ರಗಳಿದ್ದರೆ ಅದೊಂದು ಪರಿಹಾರ ಮಾಡ್ತದೆ ಅಂತ ದೇವರಲ್ಲಿ ನಮ್ಮ ಒಂದು ಪ್ರಾರ್ಥನೆ ಇದೆ. ಮುಂದಿನ ದಿನದಲ್ಲಿ ಸಮಸ್ತ ಭಜಕರ ಸಹಕಾರದಿಂದ ಒಂದು ಗೋಶಾಲೆ, ಹಾಗೆ ಮಕ್ಕಳು ಒಳ್ಳೆ ಶಿಕ್ಷಣ ಕ್ಷೇತ್ರ ಹೋಗ್ತಾರೆ, ಅವರಿಗೆ ಬೇಕಾಗುವಂಥ ಒಂದು MBBS ಆಗಲಿ, MBA ಆಗಲಿ, M.Com ಆಗಲಿ, ಇಂದೆಲ್ಲ ಒಳ್ಳೆಯ ಎಜುಕೇಷನಿಗೆ ಹೋಗುವ ಮಕ್ಕಳಿಗೆ ಪೂರಕವಾಗಿ ನಮ್ಮಿಂದ ಏನು ಸಹಕಾರ ಮಾಡ್ಬೋದು. ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರು ಮುಂದೆ ನಡೆದುಕೊಂಡು ಹೋಗೋರು. ಅವರಿಗೆ ನಾವು ದೇವಸ್ಥಾನದಲ್ಲಿ ಕರೆದು ಪ್ರೀತಿ ಗೌರವ ಎರಡನ್ನೂ ಕೊಡ್ತೇವೆ. ಹಾಗೆ ಆ ಸಿಕ್ಕಿದಂಥ ಒಂದು ಅವರಿಗೇನೋ ಒಂದು ಸಿಕ್ಕಿದ ಒಂದು ಸಹಾಯ ಇದೆ, ಅದೊಂದು ದೇವರ ಋಣ ಅಂತ ಮುಂದಿನಲ್ಲಿ ಅವರ ಒಂದು ನಾವು ಹೇಗೆ ಇಲ್ಲಿ ಒಂದು ಸಹಕಾರ ಮಾಡಿದ್ದೇವ, ನಮ್ಮ ಜವಾಬ್ದಾರಿ ಮಾಡಿಸಿದ್ದೇವ, ಅವರು ಕೂಡ ಒಂದು ಮಾಡುವಂಥ ಭಾಗ್ಯ ಅವರಿಗೆ ದೇವರವರಿಗೆ ಉಣಿಸಿಕೊಳ್ಳಿ. गिरि शृङ्गमङ्गलतरङ्ग दिव्य गगन गङ्गातीर्थमूला श्री वेङ्कटेशनी मूलमूर्तिकी अभिषेकम् अमृतजलाभिषेकम् सकल देवता स्वरूप सन्नुत सतत सुहित गोक्षीरमूला श्री वेङ्कटेशनी चिन्मय मूर्तिकी अभिषेकम् गोक्षीराभिषेकम् బంగారు కోవెలలో రంగారు బంగారు బావి భవ్య జలముల శ్రీ వెంకటేశని శుభమూర్తికి అభిషేకం శుద్ధోదకాభిషేకం अभिनव नवनंदन हरिचंदन केसरी मिश्रमूला
अभिषेकम् हरिचन्दन केसरी समर्पण समुज्ज्वलाभिषेकम् समुज्ज्वलाभिषेकम् పచ్చకప్పురము పునుగు కస్తూరి పరిమళముల శ్రీ వెంకటేశని తిరువేనికి అభిషేకం అభిషేకం. ಇಲ್ಲಿ ನಾವು ಅಂದರೆ ಹಿರಡ್ಕದಿಂದ ಬಂದಿದ್ದು ಪ್ರತಿ ವರ್ಷ ಬರ್ತೇವೆ. ಹರಿಕಣಿಗೆ ವೆಂಕಟರಮಣ ಅಂತ ಹೇಳಿದರೆ ತುಂಬ ನಮಗೆಲ್ಲರಿಗೂ ತುಂಬ ಖ್ಯಾತಿ. ಇಲ್ಲಿ ಏನು ಬೇಡ್ಕೊಂಡ್ರೂ ಆಗ್ತದೆ, ಇಷ್ಟಾರ್ಥ ಫಲಸಿದ್ಧಿದಾಯಕ ದೇವರು. ಅದರಿಂದಾಗಿ ನಮಗೂ ಅದರ ದೇವರ ಬಗ್ಗೆ ಬಹಳಷ್ಟು ನಂಬಿಕೆ. ಮತ್ತು ಇಲ್ಲಿ ಬಂದಾಗ ಇಲ್ಲಿಯ ವಾತಾವರಣ ಕೂಡ ಧನಾತ್ಮಕವಾದ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಬಂದಾಗ ಸಿಗ್ತದೆ. ಅದರಿಂದಾಗಿ ನಾವು ಯಾವಾಗಲೂ ಕೂಡ ಇಲ್ಲಿ ಬರ್ತಾ ಇರ್ತೇವೆ. ರಥೋತ್ಸವಕ್ಕಂತೂ ತಪ್ಪದೇ ಬರ್ತೇವೆ. ಬಹಳ ಚಂದದ ರಥೋತ್ಸವ, ದೇವರ ರಥದಲ್ಲಿ ಇರುವಂಥದ್ದು, ನಾವೆಲ್ಲರೂ ಹತ್ತಿರ ಹೋಗಿ ದೇವರಿಗೆ ಪೂಜೆಗಳನ್ನು ಕೊಡುವಂಥದ್ದು ಎಲ್ಲವೂ ಕೂಡ ಒಂದು ವರ್ಷದ ಮಟ್ಟಿಗೆ ನಮ್ಗೆ ಆ ಶಕ್ತಿಯನ್ನು ತುಂಬಿಸ್ಕೊಂಡು ಹೋಗುವಂಥ ಒಂದು ವರ್ಷ ಅಂತೂ ಬಹಳಷ್ಟು ಒಂದು ನಿರ್ವಾತದ ವಾತಾವರಣ ಥರ ಇತ್ತು. ನಮಗೆ ಈ ಥರದ ಎಲ್ಲ ಸಂಭ್ರಮಗಳಿಂದ ನಾವು ಕಳಚಿಕೊಂಡು ಗೂಡಲ್ಲಿ ಬಾಗಿಲು ಹಾಕಿ ಕೂತ ಹಾಗೆ ಈಗ ಮತ್ತೆ ನಾವು ನಮ್ಮ ಮನಸ್ಸನ್ನು ತೆರೆದುಕೊಂಡು ಈ ರೀತಿಯ ಒಂದು ಪಾಸಿಟಿವ್ ಎನರ್ಜಿಗೆ ನಮ್ಮನ್ನು ನಾವು ಸಿಕ್ಕಿಸಿ ಎಲ್ರಿಗೂ ನೀವು ಹೊರಗಡೆ ನೋಡ್ಬೋದು, ಮಕ್ಕಳ ಡ್ಯಾನ್ಸ್ ಆಗ್ತದೆ, ಸಂಗೀತ ಆಗ್ತದೆ, ಮಕ್ಕಳಿಂದ ಅಬಾಲ ವೃದ್ಧರ ತನಕ ಕೂಡ ಈ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಎಲ್ಲರೂ ಕೂಡ ಬಹಳಷ್ಟು ಇಲ್ಲಿ ಸಂತುಷ್ಟರಾಗಿದ್ದಾರೆ. ಈಗ ಯಾಕೆ ಕ್ಷೇತ್ರಗಳಿಗೆ ಬರಬೇಕು ಅಂತ ಹೇಳಿದರೆ ಇಲ್ಲಿಯ ವಾತಾವರಣ ನಮ್ಮ ಒಳಗೆ ಅದು ಏನು ಇಲ್ಲೊಂದು ಧನಾತ್ಮಕವಾದಂಥ ಒಂದು ಚಿಂತನೆಗಳು, ಆಲೋಚನೆಗಳು ಮತ್ತು ಆ ವಾತಾವರಣ ಇರ್ತದಲ್ಲ, ಇಲ್ಲಿ ಬಂದಾಗ ಎಲ್ಲರೂ ಕೂಡ ಆ ಭಕ್ತಿಯ ಹಾಗೂ ಆರಾಧನೆಗೆ ನಮ್ಮನ್ನು ನಾವು ಜೋಡಿಸ್ಕೊಂಡಿರ್ತೇವೆ. ಇದರಿಂದಾಗಿ ನಮ್ಮ ಹೃದಯದಲ್ಲಿ ಹಾಗೂ ಮನಸ್ಸಿನಲ್ಲಿ ಕೂಡ ಒಂದು ಆ ನೆಗೆಟಿವ್ಸ್ ಅಂತ ಏನು ಋಣಾತ್ಮಕವಾದ ಇರ್ತದೆ ಅದೆಲ್ಲವುಗಳು ಕಳಚಿಕೊಂಡು ನಮಗೊಂದು ಒಳ್ಳೆಯ ಶಕ್ತಿ ಮತ್ತು ಎನರ್ಜಿ ಸಿಗ್ತದೆ. ಯಾಕಂದರೆ ಭಗವಂತನ ಆರಾಧನೆಯಿಂದ ಮಾತ್ರ ನಮಗಲ್ಲೊಂದು ಏಕಾಗ್ರತೆ ಬೇಕು. ಭಗವಂತನ ನೋಡೋದಂದ್ರೆ ನಾವು ಯಾವುದೋ ವಸ್ತು ಪ್ರದರ್ಶನಕ್ಕೆ ಬಂದ ಹಾಗಲ್ಲ. ಇಲ್ಲಿ ಬಂದಾಗ ನಾವು ಒಂದು 2 ಕ್ಷಣಗಳಾದರೂ ಅಲ್ಲಿ ಮನಸ್ಸನ್ನು ನಾವು ಏಕಾಗ್ರತೆಯಿಂದ ತೊಡಗಿಸಿಕೊಳ್ತೇವೆ. ಇದರಿಂದಾಗಿ ನಮ್ಮ ಒಳಗೆ ಕೂಡ ಒಂದು ಧನಾತ್ಮಕವಾದ ಚಿಂತನೆಗಳು ಹಾಗೂ ಶಕ್ತಿ ಖಂಡಿತವಾಗಿ ಬರ್ತದೆ.
తరతరాల తిరుమల తనివారని మహిమల తరతరాల తిరుమల తనివారని మహిమల యుగ యుగాల జగ జగాల హృదయ డోలల శ్రీ వెంకటేశ లీలల తరతరాల తిరుమల అల ఋగ్వేద శృతుల అలరిన తిరుమల అరాయి కాణే వికటే గిరిం గచ్చ సదాన్వే శిరిం విఠస్య సత్వభిస్తేభిస్త్వా చాతయామసి పురాణాల పుణ్యలతల పుష్పించిన తిరుమల వెంకటాద్రి సమం స్థానం బ్రహ్మాండే నాస్తి కించన అల ఋగ్వేద శృతుల అలరిన తిరుమల పురాణాల పుణ్యలతల పుష్పించిన తిరుమల ధర్మార్థ కామ మోక్షముల ధరణి కరుణించు తిరుమల ధర్మార్థ కామ మోక్షముల ధరణి కరుణించు తిరుమల అద్భుతమై అగుపించు హరి నిలచిన తిరుమల తరతరాల తిరుమల తనివారని మహిమల యుగ యుగాల జగ జగాల హృదయ డోలల శ్రీ వెంకటేశ లీలల తరతరాల తిరుమల ఆమడల పొడుగు 3 ఆమడల వెడల్పు 30 ఆమడల పొడుగు 3 ఆమడల వెడల్పు 3000 అడుగుల ఎత్తైన ముద్దు తిరుమల ముఖ భాగము వెంకటనగము నడుమ ఎడమ నృసింహనగము ముఖ భాగము వెంకటనగము నడుమ ఎడమ నృసింహనగము వెనుక వైపు శ్రీనగముగ సిరులు పురియు తిరుమల తరతరాల తిరుమల తనివారని మహిమల యుగ యుగాల జగ జగాల హృదయ డోలల శ్రీ వెంకటేశ లీలల తరతరాల తిరుమల శేషశైల గరుడ వెంకట నారాయణ వృషభాద్రి అంజనాద్రి మధుర నామ మంత్రముల తిరుమల శ్రీశేషశైల గరుడ వెంకట నారాయణ వృషభాద్రి అంజనాద్రి మధుర నామ మంత్రముల దేవస్థానం 507ನೇ ವರ್ಷ ಈಗ ನಡೀತಾ ಉಂಟು. ಚಂದ್ರಮಂಡಲೋತ್ಸವ 1954ನೇ ಇಸ್ವಿಯಲ್ಲಿ ಹಿರಿಯರೆಲ್ಲ ಕಷ್ಟದಿಂದ ಚಂದ್ರಮಂಡಲೋತ್ಸವ ಮಾಡಿದರು. ಅದರ 60ನೇ ವರ್ಷ ದೇವಸ್ಥಾನ ಪ್ರತಿಷ್ಠೆಯಾಗಿ 500ನೇ ವರ್ಷ ಎರಡು ಒಟ್ಟು ಬಂತು. ಈ ವರ್ಷ 7ನೇ ವರ್ಷ ಯಾವುದು ರಥೋತ್ಸವ ಆಗಿ ವಿಜಯ ರಥೋತ್ಸವ 7ನೇ ವರ್ಷ, 67ನೇ ವರ್ಷ. ಇದೆಲ್ಲ ಒಳ್ಳೆಯದು ಮಾಡುವ ಒಂದು ಯೋಗ ನಮ್ಮ ಎಲ್ಲ ಸಮಾಜದವರಿಗೆ ದೇವರು ಕೊಟ್ಟಿದ್ದಾರೆ. ನೂತನವಾಗಿ ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ವಿಜಯ ರಥವನ್ನು ಎಲ್ಲ ಕಟ್ಟಿಸಿದ್ದೇವೆ. ಎಲ್ಲರ ಸಹಕಾರದಿಂದ ಕೆಲವು ಜನರು ಬರ ಕೊಟ್ಟಿದ್ದಾರೆ, ಕೆಲವು ಜನರು ಮದುವೆ ಕೊಟ್ಟಿದ್ದಾರೆ. ಎಲ್ಲರಿಂದ ದೇವರು ನಮ್ಮ ಹತ್ರ ನಡೆಸಿಕೊಟ್ಟಿದ್ದಾರೆ. ಮುಂದಿನ ಪಾಡ್ಯದಿಂದ ನಾಡ್ದು ದಶಮಿ ತನಕ
ಇದರ ಕಾರ್ಯಕ್ರಮ ಎಲ್ಲ ನಡೀತಾ ಉಂಟು. ಮತ್ತು ರಥಸಪ್ತಮಿಗೆ ರಥೋತ್ಸವದ ಕಾರ್ಯಕ್ರಮ ಎಲ್ಲ ನಡೀತಾ ಉಂಟು. ಮಧ್ಯಾಹ್ನ ದೇವರಿಗೆ ಶತಕಲಶಾಭಿಷೇಕ, ಕನಕಾಭಿಷೇಕ, ಗಂಗಾಭಿಷೇಕ, ನಂತರ ಪೂರ್ಣಾಹುತಿ ಯಜ್ಞದಲ್ಲಿ ರಥಾರೋಹಣ. ಈಗ ಆನಂತರ ಭೂಮಿ ಸಮಾರಾಧನೆಯಾಗಿ ಈಗ ರಥೋತ್ಸವ ಕಾರ್ಯಕ್ರಮ ನಡೀತದೆ. ಸುಡುಮುತ್ತು ಪ್ರದರ್ಶನ, ವಸಂತ ಪೂಜೆ, ಚಂದ್ರಮಂಡಲೋತ್ಸವ ಎಲ್ಲ ನಡೀತಾ ಉಂಟು. ನಮ್ಮದು ರಥ ಮಾಡಿದೆ 7 ವರ್ಷ ಆಯಿತು. 10ನೇ ವರ್ಷಕ್ಕೆ ಅಂತ ಅದು ಮಾಡಬೇಕು ಆಲೋಚನೆ ಉಂಟು. ಮತ್ತು ದಶಮಾನೋತ್ಸವ ಮಾಡಬೇಕಂತೇಳಿ ಒಂದೊಂದು ಆಲೋಚನೆ ಉಂಟು. ಅಂತ ನೋಡಬೇಕು ದೇವರು. ಇಲ್ಲಿ ಗರುಡ ವಾರಕ್ಕೆ ಬೆಳ್ಳಿ, ಹನುಮಂತ ವಾರಕ್ಕೆ ಬೆಳ್ಳಿ, ಶೇಷವಾರಕ್ಕೆ ಬೆಳ್ಳಿ ಎಲ್ಲ ಮಾಡಬೇಕಂತೇಳಿ ಉಂಟು. ಈಗ ಮರದ್ದುಂಟು, ಅದನ್ನು ಮಾಡಬೇಕಂತೇಳಿ ಉಂಟು. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷ್ಮೀ ವೆಂಕಟರಮಣನ ತೇರು ಹೇಗಿತ್ತು ಅಂತ. ಇದು ಈ ಹೊತ್ತಿನ ವಿಶೇಷ ಹರಿಕಂಡಿಗೆ ತೇರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆನಂದ ನಿಲಯ ವರ ಪರಿಪಾಲಕ. ವಿರಾಮದ ಬಳಿಕ ಹರಿಕಂಡಿಗೆ ತೇರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.